ಆಗಲ್ಲ. ಈ ಗಾಂಧಿನಗರದಲ್ಲಿ ನಿಮ್ಗೆ ಹೇಳ್ತಾರೆ, ನಮ್ಗೆ ಹೇಳ್ತಾರೆ. ಆರಂಭದಿಂದಲೂ ಸಲಗ ಚಿತ್ರಕ್ಕೆ ಒಂದಲ್ಲ ಒಂದು ವಿಘ್ನಗಳು ಬರ್ತಾನೆ ಇದೆ. ಆರಂಭದಲ್ಲಿ ಸಲಗ ಸಂತೋಷ್ ಮೀನ್ ಥಿಯೇಟರ್ನಲ್ಲಿ ರಿಲೀಸ್ ಆಗುತ್ತೆ ಎಂದು ಅನೌನ್ಸ್ ಮಾಡಲಾಗಿತ್ತು. ಆ ಬಳಿಕ ಏಕಾಏಕಿ ತ್ರಿವೇಣಿಗೆ ಎತ್ತಂಗಡಿಯಾಯಿತು. ಅಕ್ಟೋಬರ್ 14ರಂದು ತೆರೆ ಕಂಡು ಉತ್ತಮ ಪ್ರದರ್ಶನವು ಕಾಣ್ತಿದೆ. ಹಾಗೆ ಸಿನಿಮಾ ಗೆಲುವಿನ ಪತಾಕೆಯನ್ನು ಹಾರಿಸಿದೆ. ಇನ್ನೇನು ಸಿನಿಮಾ ಗೆದ್ದು ಬೀಗಬೇಕು ಅನ್ನುವಷ್ಟರಲ್ಲಿ ರಿಯಲ್ ಎಸ್ಟೇಟ್ ಸಲಗಕ್ಕೆ ಕಂಟಕವಾಗಿದೆ. ಸಲಗ ಸಿನಿಮಾನ ನೀವೇನ್ ಮಾಡಿದ್ರು ನಿಲ್ಸಕ್ಕಾಗಲ್ಲ. ಈ ಗಾಂಧಿನಗರದಲ್ಲಿ ನಿಮ್ಗೆ ಹೇಳ್ತಾರೆ, ನಮ್ಗೆ ಹೇಳ್ತಾರೆ. ಹೌದು, ಅಕ್ಟೋಬರ್ 22ಕ್ಕೆ ಅಂದರೆ ಇಂದು ರಿಯಲ್ ಎಸ್ಟೇಟ್ ಅನ್ನು ಹೊಸಬರ ಸಿನಿಮಾವೊಂದು ರಿಲೀಸ್ ಆಗ್ತಿದೆ. ಇದು ತ್ರಿವೇಣಿ ಮುಖ್ಯ ಚಿತ್ರಮಂದಿರವನ್ನು ಬುಕ್ ಮಾಡಿದ್ದು, ಇದರಲ್ಲಿ ಪ್ರಸ್ತುತ ಸಲಗ ಪ್ರದರ್ಶನ ಕಾಣ್ತಿದೆ. ಪ್ರೇಕ್ಷಕರಿಂದ ಸಲಗಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಹೀಗಾಗಿ ಚಿತ್ರವನ್ನು ಎತ್ತಂಗಡಿ ಮಾಡೋದು ದುನಿಯಾ ವಿಜಯ್ ಅವರಿಗೆ ಇಷ್ಟವಿಲ್ಲ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ರಿಯಲ್ ಎಸ್ಟೇಟ್ ಸಿನಿಮಾದ ನಿರ್ಮಾಪಕ ರಾಮಕೃಷ್ಣ ದುನಿಯಾ ವಿಜಯ್ ಹಾಗೂ ನಿರ್ಮಾಪಕ ಕೆಪಿ ಶ್ರೀಕಾಂತ್ ವಿರುದ್ಧ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಿಮ್ಗೆ ಹೇಳೋದು ನಿಮ್ಗೆ ಹೇಳ್ತಾರೆ, ನನ್ಗೆ ಹೇಳೋದು ನನಗೆ ಹೇಳ್ತಾರೆ. ಅವ್ರು ದೂರದಿಂದ ನೋಡಿ ಇಬ್ಬರದು ನೋಡ್ಬಿಟ್ಟು ಅವ್ರು ಮಜಾ ತಗೊಳ್ತಾ ಇರ್ತಾರೆ. ಹೌದು, ಆ ತರದವರೇ ಇಲ್ಲಿ ಜಾಸ್ತಿ ಇರೋದು. ಹೌದು. ಹಾಗಾಗಿ ಈಗ ನಮಗೂ ಸಹ ಗೊತ್ತಾಯ್ತು. ಇದಾದ ಬಳಿಕ ದುನಿಯಾ ವಿಜಯ್ ಹಾಗೂ ರಾಮಕೃಷ್ಣ ಅವರು ಪರಸ್ಪರ ಮಾತುಕತೆಯನ್ನು ನಡೆಸಿಕೊಂಡಿದ್ದು ಸಂಧಾನಕ್ಕೆ ಬಂದಿದ್ದಾರೆ. ರಿಯಲ್ ಎಸ್ಟೇಟ್ ಚಿತ್ರವನ್ನು ಪಕ್ಕದ ಅನುಪಮ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳಿಸುವಂತೆ ರಾಮಕೃಷ್ಣ ಅವರ ಮನವೊಲಿಸಿದ್ದಾರೆ ದುನಿಯಾ ವಿಜಯ್. ಇನ್ನು ಸಲಗ ಚಿತ್ರ ಇನ್ನೊಂದು ವಾರ ತ್ರಿವೇಣಿಯಲ್ಲೇ ಮುಂದುವರಿಯಲಿದೆ. ಆ ಬಳಿಕ ಏನಾಗುತ್ತೋ ಗೊತ್ತಿಲ್ಲ. ಈ ಥರ ಥಿಯೇಟರ್ ಕಲೆಕ್ಷನ್ ಚೆನ್ನಾಗಿದೆ, ಸೊ ಹಂಗಾಗಿ ನಾನೇ ಬೇರೆ ಥಿಯೇಟರ್ಗೆ ಹೋಗ್ತೀನಿ ಅಂತ ಅವರು ಕೂಡ ಅದರಲ್ಲಿ ರಾಜಿಯಾಗಿ ಅನುಪಮ ಥಿಯೇಟರ್ಗೆ ಬರ್ತಾರೆ. ಬೆಳಗ್ಗೆಯಿಂದ ಆ ಸಿನಿಮಾ ಶುರುವಾಗ್ತಾ ಇದೆ. ಸಲಗ ಚಿತ್ರವನ್ನು ತುಳಿಯುವ ಪ್ರಯತ್ನವನ್ನು ಕೈಬಿಡಿ, ಇಲ್ಲದಿದ್ದರೆ ನೀವೇ ಸಣ್ಣವರಾಗ್ತೀರಿ. ಸಲಗ ಸಿನಿಮಾವನ್ನು ಏನೇ ಮಾಡಿದರೂ ನಿಲ್ಲಿಸಲು ಆಗೋದಿಲ್ಲ. ಸಲಗ ಹೋಗಿದ್ದೇ ದಾರಿ, ಅದನ್ನು ಜನ ಹೆಗಲ ಮೇಲೆ ಗೆತ್ತಿಕೊಂಡಾಗಿದೆ ಎಂದು ದುನಿಯಾ ವಿಜಯ್ ವಿರೋಧಿಗಳಿಗೆ ಎಚ್ಚರಿಕೆ ನೀಡಿದ್ರು. ಹಿಂಗಾದ್ರೂ ಮಾಡಿ ಸಲಗ ಸಿನಿಮಾ ತುಳಿದೇ ಬಿಡಬೇಕು ಅನ್ನೋದಕ್ಕೆ ಇವರೊಬ್ಬರನ್ನ ವೆಪನ್ ಮಾಡ್ಕೊಂಡಿದ್ರು. ಪಾಪ ಸಲಗ ಸಿನಿಮಾನ ನೀವೇನು ಮಾಡಿದ್ರು ನಿಲ್ಸಕ್ಕಾಗಲ್ಲ. ಅದು ಸ್ಟಾರ್ಟ್ ಆಗೋಯ್ತು, ಅದು ಹೋಗೋದೇ ದಾರಿ, ಅದು ನಿಲ್ಸಕ್ಕಾಗಲ್ಲ. ಸುಮ್ಮನೆ ಯಾಕೆ ಈ ಥರದ್ದು ಈ ಸಣ್ಣತನಗಳು ಮಾಡ್ತಾರೆ ಅನ್ನೋದು ಬೇಜಾರು ನಮಗಷ್ಟೇ. ಅನುಪಮದಲ್ಲಿ ಶ್ರೀಕೃಷ್ಣ@gmail.com ಚಿತ್ರವನ್ನು ಕಿತ್ತಾಕಿ ಇಂದಿನಿಂದ ಇಲ್ಲಿ ರಿಯಲ್ ಎಸ್ಟೇಟ್ ಚಿತ್ರವನ್ನು ಪ್ರದರ್ಶಿಸಲಾಗ್ತಿದೆ. ಮುಂದಿನ ವಾರ ಇನ್ಯಾವ ಪ್ರದರ್ಶನಕ್ಕೆ ಗಾಂಧಿನಗರ ಸಾಕ್ಷಿಯಾಗುತ್ತೋ ಕಾದು ನೋಡಬೇಕು. ನಮಸ್ಕಾರ. ಸಲಗ ಸಿನಿಮಾನ ನೀವೇನ್ ಮಾಡಿದ್ರು ನಿಲ್ಸಕ್ಕಾಗಲ್ಲ. ಈ ಗಾಂಧಿನಗರದಲ್ಲಿ ನಿಮ್ಗೆ ಹೇಳ್ತಾರೆ, ನಮ್ಗೆ ಹೇಳ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.